ಮದುವೆಯಾದ 2 ವಾರಕ್ಕೆ ಪತಿ ವಿದೇಶಕ್ಕೆ ತೆರಳಿದ್ದರಿಂದ ಮನನೊಂದು ಖಿನ್ನತೆಗೆ ಒಳಗಾಗಿದ್ದ ಪತ್ನಿ ನೇಣಿಗೆ ಶರಣಾಗಿರುವ ಘಟನೆಯೊಂದು ಕೇರಳದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ವೆಟ್ಟೂರು ನಿವಾಸಿಯಾದ 19 ವರ್ಷದ ನಾಸಿಯಾ ಅವರು ಮನೆಯ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಕುಟುಂಬಸ್ಥರು ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇನ್ನು ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈಕೆಗೆ ಅನ್ಸರ್ ಎಂಬುವರೊಂದಿಗೆ ವಿವಾಹವಾಗಿದ್ದು, ಆತ ಕುವೈತ್ನಲ್ಲಿ ಉದ್ಯೋಗದಲ್ಲಿದ್ದರು. ಇದರಿಂದ ಮದುವೆಯಾದ 2 ವಾರದಲ್ಲಿ ಅನ್ಸರ್ ಕೆಲಸದ ನಿಮಿತ್ತ ವಿದೇಶಕ್ಕೆ ತೆರಳಿದ್ದಾರೆ. ಇದರಿಂದ ನಾಸಿಯಾಳಿಗೆ ಗಂಡನ ನೆನಪು ತುಂಬಾ ಕಾಡುತ್ತಿದ್ದು ಖಿನ್ನತೆಗೆ ಒಳಗಾಗಿದ್ರು. ಈ ವಿಚಾರವನ್ನ ಕುಟುಂಬದವರ ಬಳಿಯೂ ಹಲವು ಬಾರಿ ಹೇಳಿಕೊಂಡಿದ್ದಳು. ಇದಲ್ಲದೆ ಬೇರೆ ಯಾವುದೇ ಕೌಟುಂಬಿಕ ಕಲಹವಿರಲಿಲ್ಲ ಎಂದು ತಿಳಿದು ಬಂದಿದೆ.